ಅದು ಫೆಬ್ರವರಿ 14ನೇ ತಾರೀಕು. ಕಾರ್ತಿಕ್ ತನ್ನ ಬ್ಯಾಗ್ನಲ್ಲಿ ರೆಡ್ ರೋಸ್ ಇಟ್ಟುಕೊಂಡು ಬಂದಿದ್ದ. ಅಷ್ಟೇ ಅಲ್ಲದೆ 2 ಗ್ರೀಟಿಂಗ್ಸ್ಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ದ. ಹಿಂದಿನ ರಾತ್ರಿ ಪೂರ್ತಿ ಫೆಬ್ರವರಿ 14ನೇ ತಾರೀಕು ವ್ಯಾಲೆಂಟೈನ್ಸ್ ಡೇ, ತನ್ನ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡಬೇಕೆಂದು ದೃಢ ನಿರ್ಧಾರ ಮಾಡಿಕೊಂಡು ಬಂದೇ ಬಿಟ್ಟಿದ್ದ. ಅವತ್ತು 11 ಗಂಟೆಗೆ ಇಂಗ್ಲಿಷ್ ಕ್ಲಾಸ್ ಇತ್ತು. ಶ್ರಾವಣಿ ಮೇಡಮ್ಗೆ ಆ ಗ್ರೀಟಿಂಗ್ಸ್ ಮತ್ತು ರೋಸ್ ಗಳನ್ನ ಕೊಡಬೇಕೆಂದು ಧೈರ್ಯ ಮಾಡಿಕೊಂಡು ಕಾರ್ತಿಕ್ ಮೊದಲ ಫ್ಲೋರ್ ನಲ್ಲಿ ನಿಂತುಕೊಂಡಿದ್ದ. ಅವರಿಗಾಗಿ ಕಾಯುತ್ತಾನೆ ಇದ್ದ. ಅದೇ ಹೊತ್ತಿಗೆ ಶ್ರಾವಣಿ ಮೇಡಮ್ ಕೂಡ ಅವತ್ತು ಬ್ಯೂಟಿಫುಲ್ ಸಾರಿ ಉಟ್ಟುಕೊಂಡು ಇನ್ನಷ್ಟು ಬ್ಯೂಟಿಯಾಗಿ ಬಂದಿದ್ದನ್ನ ಕಂಡು ಅವನು ಖುಷಿ ಪಟ್ಟಿದ್ದ. ಶ್ರಾವಣಿ ಮೇಡಮ್ ಬಂದ ತಕ್ಷಣ ಅವರು ತಮ್ಮ ಬ್ಯಾಗ್ ನಿಂದ ಮುಂದೆ ಬಂದಂತಹ ಮ್ಯಾಥಮೆಟಿಕ್ಸ್ ಟೀಚರ್ಗೆ ಏನೋ ಒಂದು ಕಾರ್ಡ್ ಅನ್ನ ಕೊಟ್ಟಿದ್ದಾರೆ. ಏನೋ ಅವರ ಜೊತೆ ನಗುನಗುತ್ತಾ ಮಾತನಾಡಿದ್ದಾರೆ. ಇಬ್ಬರು ಶೇಕ್ ಹ್ಯಾಂಡ್ ಮಾಡಿದ್ದನ್ನ ಕಂಡು ಕಾರ್ತಿಕ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿತ್ತು. ಇದನ್ನು ನೋಡಿದಂತಹ ಕಾರ್ತಿಕ್ ಮುಂದೆ ಅವನು ಮಾಡಿದ ಕೆಲಸ ನೋಡಿದರೆ ಇಡೀ ಶಾಲೆಯೇ ಬೆಚ್ಚಿ ಬಿದ್ದಿತ್ತು. ಅಷ್ಟಕ್ಕೂ ಕಾರ್ತಿಕ್ ಮಾಡಿದ್ದೇನು, ಅಲ್ಲಿ ನಡೆದಿದ್ದೇನು, ಶ್ರಾವಣಿ ಮೇಡಮ್ ಮ್ಯಾಥಮೆಟಿಕ್ಸ್ ಟೀಚರ್ಗೆ ಹೇಳಿದ್ದಾದ್ರೂ ಏನು, ಆ ಎಲ್ಲ ಮಾಹಿತಿ ನಿಮಗೆ ಗೊತ್ತಾಗಬೇಕೆಂದ್ರೆ ಈ ವಿಡಿಯೋನ ಮೊದಲು ಲೈಕ್ ಮಾಡಿ ಹಾಗೂ ತಪ್ಪದೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಭೂಮಿಯ ಮೇಲೆ ಪ್ರೀತಿ ಒಂದೇ ನೋಡಿ. ಅದು ವಯಸ್ಸನ್ನ ನೋಡುವುದಿಲ್ಲ, ಜಾತಿಯನ್ನ ನೋಡುವುದಿಲ್ಲ, ಧರ್ಮವನ್ನ ನೋಡುವುದಿಲ್ಲ, ಅಂತಸ್ತನ್ನ ನೋಡುವುದಿಲ್ಲ, ದುಡ್ಡನ್ನ ನೋಡುವುದಿಲ್ಲ, ಬಣ್ಣವಂತೂ ದೂರದ ಮಾತು. ಪ್ರೀತಿ ಹುಟ್ಟಿದರೆ ಇವುಗಳನ್ನೆಲ್ಲ ಮೀರಿ ಅದು ತನ್ನತ್ತ ಸೆಳೆಯುತ್ತದೆ. ಹೆಚ್ಚಾಗಿ ನಾವು ಲವ್ ಸ್ಟೋರಿಗಳನ್ನ ಒಂದೇ ಕ್ಲಾಸಿನಲ್ಲಿರುವ, ಒಂದೇ ಆಫೀಸ್ನಲ್ಲಿರುವ ಹುಡುಗ ಹಾಗೂ ಹುಡುಗಿಯ ಮಧ್ಯೆ ಕಂಡಿದ್ದೇವೆ, ಅಥವಾ ಆಫೀಸ್ ಬಾಸ್ ಜೊತೆ, ಅವರ ಕೆಳಗಡೆ ಕೆಲಸ ಮಾಡುವ ಸಹೋದ್ಯೋಗಿಗಳ ಜೊತೆ ನೋಡಿದ್ದೇವೆ. ಇವೆಲ್ಲವೂ ತುಂಬಾನೇ ಕಾಮನ್ ಆಗಿವೆ. ಆದ್ರೆ ಒಬ್ಬ ಟೀಚರ್ ಮತ್ತು ಸ್ಟೂಡೆಂಟ್ ನಡುವೆ ಪ್ರೀತಿಯಾಗುವುದು, ಲವ್ ಆಗುವುದು ತುಂಬಾನೇ ಡಿಫರೆಂಟ್ ಅಂತಾನೆ ತಿಳಿಯಬಹುದು. ಆದರೂ ಕೂಡ ಇವತ್ತು ಅಂತಹ ಲವ್ ಸ್ಟೋರಿಗಳು ಕೂಡ ಕಾಮನ್ ಆಗಿ ಹೋಗಿವೆ. ಶಾಲೆಯಲ್ಲಿದ್ದಾಗ, ಕಾಲೇಜಿನಲ್ಲಿದ್ದಾಗ ನಮ್ಮ ಟೀಚರ್ಸ್ ಗಳನ್ನ, ನಮ್ಮ ಪ್ರೊಫೆಸರ್ ಗಳನ್ನ ಗೌರವಿಸುವುದು, ಪ್ರೀತಿಸುವುದು ಸರ್ವೇ ಸಾಮಾನ್ಯವೇ ಸರಿ. ಹುಡುಗಿಯರು ತಮ್ಮ ಲೆಕ್ಚರ್ ಗಳನ್ನ ಪ್ರೀತಿಸಿ ಮದುವೆ ಆದ ಸಾವಿರಾರು ಕಥೆಗಳಿವೆ. ಯಾಕಂದ್ರೆ ವಯಸ್ಸಿನಲ್ಲಿ ಲೆಕ್ಚರ್ಸ್ ಗಳು ದೊಡ್ಡವರಾಗಿರ್ತಾರೆ, ಹುಡುಗಿಯವರು ಚಿಕ್ಕವರಾಗಿರ್ತಾರೆ. ಆಗಲೂ ಕೂಡ ಮದುವೆ ಆದಂತಹ ಸಂದರ್ಭಗಳನ್ನು ನಾವು ಹಲವಾರು ವರ್ಷಗಳಿಂದ ನೋಡಿಕೊಂಡು ಬಂದಿದ್ದೇವೆ. ಆದ್ರೆ ಇಲ್ಲೊಬ್ಬ ಶಾಲೆಯ ಹುಡುಗ ತನ್ನ ಟೀಚರ್ ಅನ್ನೇ ಲವ್ ಮಾಡಿದ್ದೇನೋ ಸರಿ, ಅವರನ್ನ ಮದುವೆ ಆಗಬೇಕೆಂದು ಕೂಡ ಬಯಸಿದ್ದ. ಇದನ್ನ ಕೆಲವೊಮ್ಮೆ ಕ್ರಶ್ ಅಂತಾನೂ ಕೂಡ ಕರೆಯುತ್ತೇವೆ. ವಯಸ್ಸಿನಲ್ಲಿ ಈ ರೀತಿ ಆಗೋದು ಸಹಜವೇ. ಆದ್ರೆ ಈ ಕ್ರಶ್ ಅಥವಾ ಪ್ರೀತಿ ಯಾವ ಮಟ್ಟಕ್ಕೆ ಹೋಗಿತ್ತು ಅಂದ್ರೆ, ಈ ಘಟನೆಯನ್ನ ನೀವು ಕೊನೆವರೆಗೂ ನೋಡಿದ್ರೆ ನಿಮಗೂ ಕೂಡ ಮೈ ಜುಮ್ ಅನಿಸುತ್ತದೆ. ಅದು 2019. ಕಾರ್ತಿಕ್ ಓದುತ್ತಿದ್ದ ವಿವೇಕಾನಂದ ಶಾಲೆಗೆ ಹೊಸದಾಗಿ ಶ್ರಾವಣಿ ಟೀಚರ್ ಅಪಾಯಿಂಟ್ ಆಗಿದ್ದಾರೆ. ಅವರ ವಯಸ್ಸು ಹೆಚ್ಚು ಕಡಿಮೆ 25 ಇರಬಹುದು. ಕಾರ್ತಿಕ್ ಆ ಸಮಯದಲ್ಲಿ 10ನೇ ತರಗತಿಯಲ್ಲಿದ್ದ. ಕಾರ್ತಿಕ್ ಒಬ್ಬ ಬ್ರಿಲಿಯಂಟ್ ಸ್ಟೂಡೆಂಟ್. ಆ ವರ್ಷವೂ ಇಡೀ ಶಾಲೆಗೆ ಅವನೇ ಫಸ್ಟ್ ರ್ಯಾಂಕ್ ಅಂತ ಎಲ್ಲರೂ ಕೂಡ ಭಾವಿಸಿದ್ದರು. 15ರಿಂದ 16 ವಯಸ್ಸು ತುಂಬಾ ನಾಜೂಕಾಗಿರುತ್ತದೆ. ಈ ವಯಸ್ಸಿನಲ್ಲಿ ನಮ್ಮ ದೇಹದಲ್ಲಿ ಹಲವಾರು ಹಾರ್ಮೋನ್ ಚೇಂಜಸ್ಗಳು ಆಗ್ತಾನೆ ಇರ್ತವೆ. ಟೀನೇಜ್ ನಿಂದ ಯೌವನಕ್ಕೆ ಹೋಗುವಂತಹ ಈ ಒಂದು ವಯಸ್ಸು ತುಂಬಾನೇ ಡೆಲಿಕೇಟ್ ಕೂಡ ಆಗಿರುತ್ತದೆ, ಹಾಗೂ ಅಷ್ಟೇ ಸುಂದರವಾಗಿರುತ್ತದೆ, ಅದ್ಭುತವಾಗಿರುತ್ತದೆ. ಕಾರ್ತಿಕ್ ಲೈಫ್ ನಲ್ಲೂ ಕೂಡ ಅದೇ ಆಗಿದ್ದು. ಸ್ನೇಹಿತರೆ, ನೀವೇ ಯೋಚನೆ ಮಾಡಿ, ನೀವು 10ನೇ ತರಗತಿಯಲ್ಲಿದ್ದಾಗ ಆಗುತ್ತಿದ್ದ ಆ ತಳಮಳ, ಆ ತುಡಿತ ಹೇಗಿತ್ತು ಅಂತ. ಹೌದು, ಶ್ರಾವಣಿ ಟೀಚರ್ ಅನ್ನ ನೋಡಿದಂತಹ ಕಾರ್ತಿಕ್ಗೆ ಸರೋವರದ ಹಾಗೆ ಶಾಂತವಾಗಿದ್ದ ಅವನ ಹೃದಯದಲ್ಲಿ ಬಿರುಗಾಳಿ ಬಂದು ಪ್ರೀತಿಯ ಅಲೆಯನ್ನೇ ಹುಟ್ಟಿಸಿತ್ತು. ನೋಡುತ್ತಲೇ ಶ್ರಾವಣಿ ಟೀಚರ್ ಮೇಲೆ ಅವನಿಗೆ ಪ್ರೀತಿ ಉಕ್ಕಿ ಬಂದಿತ್ತು. ಯಾವತ್ತು ಕೊನೆಯ ಬೆಂಚಿನಲ್ಲಿ ಕೂಡುತ್ತಿದ್ದ ಕಾರ್ತಿಕ್ ಇಂಗ್ಲಿಷ್ ಕ್ಲಾಸ್ ಅಂದ ತಕ್ಷಣ ಮೊದಲ ಬೆಂಚಿಗೆ ಬಂದು ಕೂಡುತ್ತಿದ್ದ. ಕಾರ್ತಿಕ್ ಶ್ರಾವಣಿ ಮೇಡಮ್ ಹಣೆಯ ಮೇಲೆ ಬರುತ್ತಿದ್ದ ಆ 2 ಕೂದಲುಗಳನ್ನೇ ಯಾವಾಗಲೂ ಗಮನಿಸುತ್ತಿದ್ದ. ಅವರು ಪಾಠ ಮಾಡುವಾಗ ಪದೇ ಪದೇ ಆ 2 ಕೂದಲುಗಳನ್ನ ಹಣೆಯಿಂದ ಹಿಂದೆ ಸರಿಸಿ ಕಿವಿಯಲ್ಲಿ ತುರುಕುವುದು ಅವನು ಇಷ್ಟಪಡುವಂತಹ ಒಂದು ಗಳಿಗೆ ಆಗಿತ್ತು. ಪ್ರತಿದಿನ ಅವರು ಹಾಕಿಕೊಳ್ಳುತ್ತಿರುವ ಡ್ರೆಸ್ಗಳು, ಕಿವಿ ಓಲೆ, ಚಪ್ಪಲಿಗಳನ್ನ ಗಮನವಿಟ್ಟು ನೋಡುತ್ತಿದ್ದ. ಹೌದು ಸ್ನೇಹಿತರೆ, ಆ ವಯಸ್ಸೇ ಹಾಗೆ. ನೀವು ಕೂಡ ಒಂದು ಕ್ಷಣ ನೀವು ಶಾಲೆಯಲ್ಲಿ 10ನೇ ತರಗತಿ ಇದ್ದಾಗ ನಿಮ್ಮ ಒಬ್ಬ ಟೀಚರ್, ಅದರಲ್ಲೂ ಸುಂದರವಾಗಿ ಆ ಟೀಚರ್ ಅನ್ನ ನೆನೆಸಿಕೊಳ್ಳಿ. ನೀವು ಅವರನ್ನ
ನೋಡಿ ಅಂದುಕೊಳ್ಳುತ್ತಿದ್ದ ಆ ಫೀಲಿಂಗ್ಸ್ ಗಳನ್ನ ಹೊಡೆದೆಬ್ಬಿಸಿ. ಆ ಫೀಲಿಂಗ್ಸ್ ಹೇಗಿತ್ತು ಅನ್ನೋದು ನಿಮಗೂ ಕೂಡ ಅರ್ಥ ಆಗುತ್ತೆ. ಅದನ್ನ ಫೀಲ್ ಮಾಡಿಕೊಂಡವರಿಗೆ ಈ ಕತೆ ಇನ್ನೂ ರೋಮಾಂಚಕರವಾಗಿರುತ್ತದೆ. ಆದ್ರೆ ಶ್ರಾವಣಿ ಮೇಡಮ್ ಮಾತ್ರ ಎಲ್ಲ ಹುಡುಗರನ್ನ ಒಂದೇ ತರ ಟ್ರೀಟ್ ಮಾಡುತ್ತಿದ್ದರು. ಯಾಕಂದ್ರೆ ಅವರಿಗೆ ಆ ರೀತಿಯ ಫೀಲಿಂಗ್ಸ್ ಯಾವತ್ತೂ ಇರಲಿಲ್ಲ. ಆದ್ರೆ ಕಾರ್ತಿಕ್ ಮನಸ್ಸಿನಲ್ಲಿ ಏನೆಲ್ಲ ನಡೆಯುತ್ತಿದೆ ಅಂತ ಆ ಟೀಚರ್ ಏನು ಗೊತ್ತು ಹೇಳಿ. ಕಾರ್ತಿಕ್ ಇಂಗ್ಲಿಷ್ ಕ್ಲಾಸ್ ಮುಗಿದ ತಕ್ಷಣ ಬೇರೆ ಕ್ಲಾಸ್ಗಳಲ್ಲಿ ಹಿಂದಿನ ಬೆಂಚಿಗೆ ಹೋಗಿ ಕೊನೆಯ ಪೇಜ್ ನಲ್ಲಿ ಶ್ರಾವಣಿ ಮೇಡಮ್ ಚಿತ್ರವನ್ನ ಬಿಡಿಸುತ್ತಿದ್ದ. 2 ಕೂದಲುಗಳನ್ನು ಹಣೆ ಮೇಲೆ ಇರುವುದು ಕೂಡ ನಿಖರವಾಗಿ ಅವನ ಚಿತ್ರದಲ್ಲಿ ಗೋಚರಿಸುತ್ತಿತ್ತು. ನಿಜ ಹೇಳಬೇಕೆಂದ್ರೆ ಆ 2 ಕೂದಲುಗಳೇ ಅವನನ್ನ ಪ್ರತಿ ಬಾರಿ ಕಾಡುತ್ತಿದ್ದವು. ಕ್ಲಾಸ್ ಮುಗಿದ ಮೇಲೂ ಕೂಡ ಬ್ರೇಕ್ ಸಮಯದಲ್ಲಿ ಕಾರ್ತಿಕ್ ಸ್ಟಾಫ್ ರೂಮ್ಗೆ ಹೋಗಿ ಶ್ರಾವಣಿ ಮೇಡಮ್ ಹತ್ರ ಇಲ್ಲ ಸಲ್ಲದ ಡೌಟ್ಸ್ ಗಳನ್ನ, ಸಿಲಿ ಕ್ವಶನ್ ಗಳನ್ನು ಕೂಡ ಕೇಳುತ್ತಿದ್ದ. ಅವನಿಗೆ ಡೌಟ್ಸ್ ಕೇಳುವ ನೆಪದಲ್ಲಿ ಆದಷ್ಟು ಅವರ ಹತ್ತಿರ ಹೋಗಬೇಕೆನ್ನುವುದೇ ಅವನ ಗುರಿಯಾಗಿತ್ತು. ಅವರು ಮಾತನಾಡುವ ರೀತಿ, ಅವರ ಕೆನ್ನೆ, ತುಟಿ, ಮೂಗು, ಕಿವಿ ಅವುಗಳನ್ನೇ ಗಮನಿಸುತ್ತಿದ್ದ. ಹಾಗೂ ಶ್ರಾವಣಿ ಮೇಡಮ್ ಬೆಳೆಸುತ್ತಿದ್ದ ಆ ಒಂದು ಸೆಂಟ್ ಅವನಿಗೆ ತುಂಬಾನೇ ಇಷ್ಟವಾಗಿ ಹೋಗಿತ್ತು. ಒಂದೇ ಮಾತಿನಲ್ಲಿ ಹೇಳಬೇಕೆಂದ್ರೆ ಕಾರ್ತಿಕ್ಗೆ ಶ್ರಾವಣಿ ಮೇಡಮ್ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿಯಾಗಿ ಹೋಗಿತ್ತು. ಇದನ್ನ ಆಂಗ್ಲ ಭಾಷೆಯಲ್ಲಿ ಆಬ್ಸೆಷನ್ ಅಂತ ಕರೆಯುತ್ತಾರೆ. ಶಾಲೆಯಲ್ಲಿ ಪ್ರತಿ ಕ್ಷಣವೂ ಅವರ ಬಗ್ಗೆನೇ ಯೋಚನೆ ಮಾಡುತ್ತಿದ್ದ. ಶಾಲೆಯಿಂದ ಮನೆಗೆ ಹೋಗುವಾಗ ಪ್ರತಿ ಕ್ಷಣನೂ ಪ್ರತಿ ಹೆಜ್ಜೆಯಲ್ಲೂ ಅವರದೇ ನೋಟದಲ್ಲಿ, ಅವರದೇ ಪ್ರೀತಿಯಲ್ಲಿ ಮುಳುಗಿ ಹೋಗುತ್ತಿದ್ದ. ಮನೆಯಲ್ಲಿ ಊಟ ಮಾಡುವಾಗ, ಬೇರೆಯವರ ಜೊತೆ ಮಾತನಾಡುವಾಗ ಕಾರ್ತಿಕ್ಗೆ ಪ್ರತಿ ಉಸಿರಿನಲ್ಲೂ ಶ್ರಾವಣಿ ಮೇಡಮ್ ಅವರ ಆ ಪರಿಮಳವನ್ನ ಎಂಜಾಯ್ ಮಾಡುತ್ತಿದ್ದ. ಆ ಪಟ್ಟಣದಲ್ಲಿ ಶ್ರಾವಣಿ ಮೇಡಮ್ ಒಬ್ಬರೇ ಒಂದು ರೂಮ್ ಅನ್ನ ಮಾಡಿಕೊಂಡು ಇದ್ದರು. ಒಮ್ಮೆ ಕಾರ್ತಿಕ್ ತನ್ನ ಬರ್ತ್ಡೇ ಇದೆ ಅಂತ ಕೇಕ್ ಅನ್ನ ತೆಗೆದುಕೊಂಡು ಹೋಗಿ ಶ್ರಾವಣಿ ಮೇಡಮ್ಗೆ ಕೊಟ್ಟಿದ್ದಾನೆ. ಅವರು ಕೂಡ ಅವನಿಗೆ ವಿಶ್ ಮಾಡಿ ಒಂದು ಪೆನ್ ಅನ್ನ ಕೂಡ ಗಿಫ್ಟ್ ಮಾಡಿದ್ದರು. ಆ ಪೆನ್ ಅನ್ನ ಸದಾಕಾಲ ಕಾರ್ತಿಕ್ ತನ್ನ ಶರ್ಟ್ ಜೇಬಿನಲ್ಲಿ ಇಟ್ಟುಕೊಳ್ಳುತ್ತಿದ್ದ. ಯಾಕಂದ್ರೆ ಅದರಲ್ಲಿ ಶ್ರಾವಣಿ ಮೇಡಮ್ ಟಚ್ ಇತ್ತು. ಹೀಗಾಗಿ ಅವನು ಆದಷ್ಟು ಅವನ ಹೃದಯದ ಹತ್ತಿರವೇ ಆ ಪೆನ್ ಅನ್ನ ಇರಬೇಕೆಂದು ಅವನ ಆಸೆಯಾಗಿತ್ತು. ಅದನ್ನ ಅವನು ಯಾವತ್ತೂ ಬಳಸುತ್ತಿರಲಿಲ್ಲ ಹಾಗೂ ಅದನ್ನ ಬೇರೆಯವರಿಗೂ ಮುಟ್ಟಿಸಿಕೊಡುತ್ತಿರಲಿಲ್ಲ. ಮುಂದೊಂದು ದಿನ ಶ್ರಾವಣಿ ಮೇಡಮ್ ಹತ್ತಿರ ಮಾತನಾಡಿ ಅವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾನೆ ಈ ಕಾರ್ತಿಕ್. ಅವರ ಬರ್ತ್ಡೇ ಯಾವಾಗ ಅಂತ ತಿಳಿದುಕೊಂಡಿದ್ದಾನೆ. ಅದು ಅಕ್ಟೋಬರ್ 24ನೇ ತಾರೀಕು 2019ನೇ ಇಸವಿ. ಅವತ್ತು ಶ್ರಾವಣಿ ಮೇಡಮ್ ಬರ್ತ್ಡೇ ಅಂತ ಕಾರ್ತಿಕ್ ಅವರ ಕಡೆಯಿಂದಲೇ ತಿಳಿದುಕೊಂಡಿದ್ದ. ಅದಕ್ಕಾಗಿ 1 ವಾರ ಮೊದಲೇ ಅವರ ತಂದೆಗೆ ಸುಳ್ಳು ಹೇಳಿ ಫೀಸ್ ಕಟ್ಟಬೇಕು ಅಂತ ದುಡ್ಡನ್ನ ತೆಗೆದುಕೊಂಡು ಹೋಗಿ ಹತ್ತಿರದ ಪಟ್ಟಣದಿಂದ ಶ್ರಾವಣಿ ಮೇಡಮ್ಗಾಗಿ ಒಂದು ವಾಚ್ ಅನ್ನ ಕೂಡ ಖರೀದಿ ಮಾಡಿಕೊಂಡು ಬಂದಿದ್ದಾನೆ. ಅದರ ಒಳಗೆ ಒಂದು ಚಿಕ್ಕ ಗ್ರೀಟಿಂಗ್ಸ್ ತರ ಅವರಿಗೆ ತಿಳಿಯದ ಹಾಗೆ ಲವ್ ಯು ಅಂತ ಕೂಡ ಬರೆದಿದ್ದಾನೆ. ಅದು ಸರಿಸುಮಾರು ಸಾಯಂಕಾಲ 7 ಗಂಟೆ. ಕಾರ್ತಿಕ್ ಒಂದು ಚಿಕ್ಕದಂತ ಕೇಕ್ ಅನ್ನ ಪ್ಯಾಕ್ ಮಾಡಿಕೊಂಡು ಅವರ ರೂಮ್ ಬಾಗಿಲನ್ನ ಮೆಲ್ಲಗೆ ಬಡಿದಿದ್ದಾನೆ. ಅಷ್ಟು ಬಡಿಯುವಷ್ಟರಲ್ಲಿ ಡೋರ್ ತಾನೇ ಓಪನ್ ಆಗಿ ಹೋಗಿದೆ. ಕಾರಣ ಒಳಗಿನಿಂದ ಅದು ಸರಿಯಾಗಿ ಲಾಕ್ ಆಗಿರಲಿಲ್ಲ. ಬಾಗಿಲನ್ನು ತೆಗೆದು ಶ್ರಾವಣಿ ಮೇಡಮ್ ನೋಡಿದಾಗ ಅವನಿಗೆ ಹುಚ್ಚೆ ಹಿಡಿದು ಹೋಗಿತ್ತು. ಸ್ನೇಹಿತರೆ, ಈ ವಿಡಿಯೋ ಈಗ ಇಲ್ಲಿ ಹೊಸ ತಿರುವನ್ನ ಪಡೆಯಲಿದೆ. ಅದನ್ನು ನೋಡುವ ಮೊದಲು ದಯವಿಟ್ಟು ಈಗಲೇ ಈ ವಿಡಿಯೋನ ಲೈಕ್ ಮಾಡಿ. ಹೌದು, ಶ್ರಾವಣಿ ಮೇಡಮ್ ಹಾಗೂ ಇನ್ನೊಬ್ಬ ಯುವಕ ಒಂದೇ ಬೆಡ್ ಮೇಲೆ ಒಬ್ಬರನ್ನೊಬ್ಬರು ಅಪ್ಪಿಕೊಂಡಿದ್ದರು. ಯಾರೋ ಬಂದ ಸೌಂಡ್ ಕೇಳಿ ಸಡನ್ ಆಗಿ ಇಬ್ಬರು ಬೇರೆಯಾಗಿದ್ದಾರೆ. ಇದನ್ನು ನೋಡಿದಂತಹ ಕಾರ್ತಿಕ್ಗೆ ಎದೆ ಬಡಿತವೇ ನಿಂತು ಹೋಗಿತ್ತು. ಅವನ ಮೈಂಡ್ ಅಲ್ಲಿ ಸುನಾಮಿ ಹರಿದಿತ್ತು. ಅವನು ಬಂದಿದ್ದನ್ನ ನೋಡಿ ಶ್ರಾವಣಿ ಮೇಡಮ್ ಅಲ್ಲಿಂದ ಎದ್ದು ಕಾರ್ತಿಕ್ ಅನ್ನ ಸಹಜವಾಗಿ ಬರಮಾಡಿಕೊಂಡಿದ್ದಾರೆ ಹಾಗೂ ಆ ಯುವಕನನ್ನ ಪರಿಚಯ ಮಾಡಿದ್ದಾರೆ. ಇವರು ನನ್ನ ಸ್ನೇಹಿತ ಮಹೇಶ್ ಅಂತ ಹೇಳಿದ್ದಾರೆ. ನಾನು ಇವರು ಕಾಲೇಜಿನಲ್ಲಿ ಓದುವಾಗ ಕ್ಲಾಸ್ಮೇಟ್ ಆಗಿದ್ದೆವು. ಇವತ್ತು ನನ್ನ ಬರ್ತ್ಡೇ ಅಂತ ಅವರು ಕೂಡ ವಿಶ್ ಮಾಡಲು ಬಂದಿದ್ದಾರೆ ಅಂತ ಶ್ರಾವಣಿ ಕಾರ್ತಿಕ್ಗೆ ತಿಳಿ ಹೇಳಿದ್ದಾರೆ. ನಿಜ ಹೇಳಬೇಕೆಂದ್ರೆ ಮಹೇಶ್ ಮತ್ತು ಶ್ರಾವಣಿ ಕಾಲೇಜು ದಿನಗಳಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಸಿ ಮದುವೆಯಾಗಬೇಕೆಂದು ನಿರ್ಧಾರ ಮಾಡಿಬಿಟ್ಟಿದ್ದರು. ಆದ್ರೆ ತಮ್ಮ ಪರ್ಸನಲ್ ವಿಷಯವನ್ನ ಎಲ್ಲವನ್ನ ಸ್ಟೂಡೆಂಟ್ಗೆ ಹೇಳುವುದು ಉಚಿತ ಅಲ್ಲ ಅಂತ ಅಷ್ಟೇ ಹೇಳಿ ಸುಮ್ಮನಾಗಿದ್ದಾರೆ. ಮುಂದೆ ಕಾರ್ತಿಕ್ಗೆ ಡಿಸಪಾಯಿಂಟ್ ಆಗಬಾರದು ಅಂತ ಅವನು ತಂದಂತಹ ಗಿಫ್ಟ್ ಅನ್ನ ಕೂಡ ಸ್ವೀಕರಿಸಿ ಅವನ ಮುಂದೆಯೇ ಕೇಕ್ ಅನ್ನ ಕಟ್ ಮಾಡಿ ಅವನಿಗೆ ಸಂತೋಷ ಪಡಿಸಿ ವಾಪಸ್ಸು ಕಳಿಸಿದ್ದಾರೆ. ಶ್ರಾವಣಿಯ ಪ್ರಿಯತಮ ಮಹೇಶ್ ಕೂಡ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಆದ್ರೆ ಕಾರ್ತಿಕ್ ಮಾತ್ರ ಈ ಒಂದು ಗಳಿಗೆಯನ್ನ ಪ್ರತಿ ಬಾರಿ ನೆನೆಸಿಕೊಂಡು ಹುಚ್ಚು ಹಿಡಿದ ಹಾಗೆ ಆಡುತ್ತಿದ್ದ. ಆ ಮಹೇಶ್ ಬೇರೆ ಯಾರು ಅಲ್ಲ, ಅವನು ತನ್ನ ಶ್ರಾವಣಿ ಮೇಡಮ್ ಅನ್ನ ಪ್ರೀತಿಸುತ್ತಾ ಇದ್ದಾನೆ ಅಂತ ಅವನಿಗೆ ಅನಿಸಿತ್ತು. ಏನೇ ಇರಲಿ ಹೇಗೆ ಇರಲಿ ಶ್ರಾವಣಿ ಮೇಡಮ್ ನನಗೆ ಬೇಕು ಅಂತ ಒಂದು ರೀತಿ ತನ್ನಷ್ಟಕ್ಕೆ ತಾನೇ ಹಠ ಮಾಡಿಕೊಂಡಿದ್ದ. ಅದು 2020 ಫೆಬ್ರವರಿ 14ನೇ ತಾರೀಕು.
ಕಾರ್ತಿಕ್ ತನ್ನ ಬ್ಯಾಗ್ ನಲ್ಲಿ ರೆಡ್ ರೋಸ್ ಇಟ್ಟುಕೊಂಡು ಬಂದಿದ್ದ. ಅಷ್ಟೇ ಅಲ್ಲದೆ 2 ಗ್ರೀಟಿಂಗ್ಸ್ ಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ದ. ಹಿಂದಿನ ರಾತ್ರಿ ಪೂರ್ತಿ ಫೆಬ್ರವರಿ 14ನೇ ವ್ಯಾಲೆಂಟೈನ್ಸ್ ಡೇ ದಿನ ತನ್ನ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡಬೇಕೆಂದು ಕಾರ್ತಿಕ್ ದೃಢ ನಿರ್ಧಾರ ಮಾಡಿಯೇ ಬಿಟ್ಟಿದ್ದ. ಅವತ್ತು 11 ಗಂಟೆ ಶಾಲೆಯಲ್ಲಿ ಇಂಗ್ಲಿಷ್ ಕ್ಲಾಸ್ ಇತ್ತು. ಶ್ರಾವಣಿ ಮೇಡಮ್ಗೆ ಗ್ರೀಟಿಂಗ್ಸ್ ಮತ್ತು ರೋಸ್ ಅನ್ನ ಕೊಡಬೇಕೆಂದು ನಿರ್ಧಾರ ಮಾಡಿದ್ದ. ಹೀಗಾಗಿ ಶಾಲೆಯಲ್ಲಿ ಫಸ್ಟ್ ಫ್ಲೋರ್ ನಲ್ಲಿ ನಿಂತುಕೊಂಡು ಅವರನ್ನೇ ಕಾಯುತ್ತಿದ್ದ. ಶ್ರಾವಣಿ ಮೇಡಮ್ ಕೂಡ ಅವತ್ತು ಬ್ಯೂಟಿಫುಲ್ ಸಾರಿ ಉಟ್ಟುಕೊಂಡು ಬಂದಿದ್ದನ್ನ ಕಂಡು ಅವರ ಬ್ಯೂಟಿಯನ್ನ ನೋಡಿ ಇನ್ನಷ್ಟು ಖುಷಿ ಪಟ್ಟಿದ್ದ. ಶ್ರಾವಣಿ ಮೇಡಮ್ ಬಂದ ತಕ್ಷಣ ಅವರು ತಮ್ಮ ಬ್ಯಾಗ್ ನಿಂದ ಗ್ರೌಂಡ್ ಫ್ಲೋರ್ ನಲ್ಲಿ ಮ್ಯಾಥಮೆಟಿಕ್ಸ್ ಟೀಚರ್ಗೆ ಏನೋ ಒಂದು ಕಾರ್ಡ್ ಅನ್ನ ಕೊಟ್ಟಿದ್ದಾರೆ. ಏನೋ ಅವರ ಜೊತೆ ಮಾತನಾಡಿದ್ದಾರೆ. ಇಬ್ಬರು ಶೇಕ್ ಹ್ಯಾಂಡ್ ಮಾಡಿದ್ದನ್ನ ಕಂಡು ಕಾರ್ತಿಕ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿತ್ತು. ಯಾಕಂದ್ರೆ ಅವನ ಪ್ರಕಾರ ಶ್ರಾವಣಿ ಯಾರ ಜೊತೆನೂ ಮಾತನಾಡಬಾರದು, ಯಾರಿಗೂ ಯಾರನ್ನ ನೋಡಿ ನಗಬಾರದು ಅನ್ನುವ ಮಟ್ಟಿಗೆ ಪೊಸೆಸಿವ್ ಆಗಿದ್ದ. ವ್ಯಾಲೆಂಟೈನ್ ಡೇ ದಿವಸ ಶ್ರಾವಣಿ ಮೇಡಮ್ ಮ್ಯಾಥಮೆಟಿಕ್ಸ್ ಟೀಚರ್ಗೆ ಏನು ಕೊಟ್ಟರು ಎಂದು ಅವನು ಕೂಡ ಆಶ್ಚರ್ಯವಾಗಿತ್ತು. ಅಷ್ಟರಲ್ಲಿ ಅವನ ಕ್ಲಾಸ್ಮೇಟ್ ನಯನ ಅಲ್ಲಿ ನಡೆದ ಸಂಭಾಷಣೆಯನ್ನು ಕೇಳಿ ಮೇಲೆ ಬಂದು ಆ ವಿಷಯವನ್ನೆಲ್ಲ ಪಕ್ಕದಲ್ಲಿ ನಿಂತಿದ್ದ ತನ್ನ ಸ್ನೇಹಿತರಿಗೆ ಜೋರಾಗಿ ಹೇಳಿದ್ದಾಳೆ. ಅದನ್ನು ಕೇಳಿದ ಕಾರ್ತಿಕ್ಗೆ ಸಿಡಿಲೆ ಬಡದ ಹಾಗೆ ಆಗಿತ್ತು. ಹೌದು, ಶ್ರಾವಣಿ ಮೇಡಮ್ ಮ್ಯಾಥಮೆಟಿಕ್ಸ್ ಟೀಚರ್ಗೆ ತಮ್ಮ ಮದುವೆಯ ಕಾರ್ಡನ್ನ ಕೊಟ್ಟಿದ್ದನ್ನ ನಯನ ಕೇಳಿಸಿಕೊಂಡಿದ್ದಳು. ಈ ವಿಷಯ ಕೇಳಿ ಕಾರ್ತಿಕ್ ಮೈಯೆಲ್ಲ ನಡುಗೋಗಿತ್ತು. ಮುಂದೆ ಒಂದೇ ಕ್ಷಣದಲ್ಲಿ ಫಸ್ಟ್ ಫ್ಲೋರ್ ನಿಂದ ಕಾರ್ತಿಕ್ ಮೇಲಿಂದ ಕೆಳಗಡೆ ಬಿದ್ದಿದ್ದಾನೆ. ಮರುಕ್ಷಣವೇ ತಲೆಗೆ ಏಟು ಬಿದ್ದು ಕಾರ್ತಿಕ್ ಸಾವನ್ನಪ್ಪಿದ್ದ. ಶಾಲೆಯಲ್ಲಿ ಒಂದು ರೀತಿ ಭೂಕಂಪವೇ ಆದ ಹಾಗೆ ಆಗಿತ್ತು. ಹೌದು, ಆ ವಯಸ್ಸೇ ಹಾಗೆ. ಚಿಕ್ಕ ಫೀಲಿಂಗ್ಸ್ ಗಳಿಗಾಗಿ ಹುಡುಗರಾಗಲಿ ಹುಡುಗಿಯರಾಗಲಿ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ಕ್ಷಣ ಮಾತ್ರದಲ್ಲಿ ತೆಗೆದುಕೊಂಡು ಬಿಡುತ್ತಾರೆ. ಮುಂದೆ ಏನು ಹೇಗೆ ಎನ್ನುವುದು ಕೂಡ ಯೋಚನೆ ಮಾಡುವುದಿಲ್ಲ. ನಾನು ಮೊದಲೇ ಹೇಳಿದ ಹಾಗೆ ಆ ವಯಸ್ಸು ತುಂಬಾ ನಾಜುಕಾಗಿರುತ್ತದೆ. ದೊಡ್ಡ ದೊಡ್ಡ ಕನಸುಗಳನ್ನ ಕಟ್ಟಿಕೊಂಡಿದ್ದ ಕಾರ್ತಿಕ್ ಪ್ರಾಣ ಪಕ್ಷಿ ಕ್ಷಣಾರ್ಧದಲ್ಲಿ ಹಾರಿ ಹೋಗಿತ್ತು. ಶ್ರಾವಣಿ ಮೇಡಮ್ ಕೂಡ ಅದನ್ನು ನೋಡಿ ಅವರಿಗೂ ಕೂಡ ಸಿಡಿಲೆ ಬಡದೆ ಹಾಗೆ ಆಗಿತ್ತು. ಆದ್ರೆ ಕಾರ್ತಿಕ್ ಯಾಕೆ ಈ ರೀತಿ ಮಾಡಿದ ಅನ್ನೋದು ಅವನ ಬ್ಯಾಗಿನಲ್ಲಿದ್ದ ಆ ರೆಡ್ ರೋಸ್ಗಳು ಮತ್ತು ಗ್ರೀಟಿಂಗ್ಸ್ಗಳು ಅವನ ಕಥೆಯನ್ನ ಹೇಳಿದ್ದವು. ಆದ್ರೆ ಆ ಗ್ರೀಟಿಂಗ್ಸ್ ಮೇಲೆ ಶ್ರಾವಣಿ ಮೇಡಮ್ ಹೆಸರು ಮಾತ್ರ ಇರಲಿಲ್ಲ. ಹಾಗಾದ್ರೆ ಯಾರೋ ಬೇರೆಯವರಿಗೆ ರೆಡ್ ರೋಸು ಮತ್ತು ಗ್ರೀಟಿಂಗ್ಸ್ ಕೊಡೋಕೆ ಕಾರ್ತಿಕ್ ತಂದಿದ್ದ ಅನ್ನೋದು ಎಲ್ಲರಿಗೂ ಗೊತ್ತಾಗಿತ್ತು ಅಷ್ಟೇ. ಆದ್ರೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ಇಂಥ ದೊಡ್ಡ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವುದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನುವುದನ್ನ ನೀವೇ ಹೇಳಿ ಸ್ನೇಹಿತರೆ. ನಿಮ್ಮ ಪ್ರಕಾರ ಕಾರ್ತಿಕ್ ಮಾಡಿದ್ದು ನಿಜಾನಾ ಅಥವಾ ಅವನ ವಯಸ್ಸು ಹಾಗೆ ಮಾಡಿಸುತ್ತಾ? ಮತ್ತು ಟೀಚರ್ಸ್ಗಳು ಈ ರೀತಿ ಅಷ್ಟೊಂದು ಫ್ರೆಂಡ್ಲಿಯಾಗಿ ಹುಡುಗರ ಜೊತೆ ಇರೋದು ಸರಿನಾ ತಪ್ಪಾ ಅನ್ನೋದನ್ನ ನೀವೇ ನಿರ್ಧಾರ ಮಾಡಬೇಕು. ಅಷ್ಟಕ್ಕೂ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈಗಲೇ ಇದನ್ನ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ.